ನಲಿದು ಬಂದೆ ತಿಳಿಯ ಹರಿಣ ಉಳ್ಳಕಗುಳ್ಳುತ್ತ ನಲಿದು ಬಂದೆ ತಿಳಿಯ ಹರಿಣ ಉಳ್ಳಕಗುಳ್ಳುತ್ತ ಹರಿಣ ಉಳ್ಳಕಗುಳ್ಳುತ್ತ ಹರಿಣ ಉಳ್ಳಕಗುಳ್ಳುತ್ತ ಬೆಳೆದ ಪೊದಗಳೊಳಗಿ ಸಿಲುಕೆ ಬೆಳೆದ ಪೊದಗಳೊಳಗಿ ಸಿಲುಕೆ ಚಲಿಸಿ ಜಿಗಿಯುತ್ತ ಬೆಳೆದ ಪೊದಗಳೊಳಗಿ ಸಿಲುಕೆ ಚಲಿಸಿ ಜಿಗಿಯುತ್ತ ಚಲಿಸಿ ಜಿಗಿಯುತ್ತ ನಲಿತು ಬಂದೆ ನಿಳೆಯ ಹರಿಣ ನಲಿತು ಬಂದೆ ನಿಳೆಯ ಹರಿಣ ಉಳ್ಳಕಗುಳ್ಳುತ್ತ ಹರಿಣ ಉಳಗ ಗುಳ್ಳುತ್ತ ಹರಿಣ ಬೆಳಗ ಬೀರುತ್ತ ನಮ್ಮ ಕಣ್ತಪ್ಪಿಸಿ ಮಿಗಗಳು ಮಾಡುತ್ತಾ ಇದ್ದವು. ಆ ಕಾಲದಲ್ಲಿ ಕಣ್ಣಿಗೆ ಕಂಡದ್ದು ಕುಣಿಯುವಂತಹ ಜಿಂಕೆ ಒಂದು, ಅದಕ್ಕೆ ಬಾಣ ಪ್ರಯೋಗಿಸ್ತೇನೆ ಅಂತ
ಅಂತ ನಾರಿಗೆ ಅಂಬುವನ್ನು ಜೋಡಿಸಿ ಎಂತದ್ದು ಅಂಬುಗೆ ನಾರಿಯನ್ನು ಜೋಡಿಸಿ ಓ ನಾರಿಗೆ ಅಂಬನ್ನು ಜೋಡಿಸಿ ಜೋಡಿಸಿ ಬಿಡುತ್ತೇನೆ. ಆದ್ರೂ ಕೂಡ ಬಿಡ್ಲಿಲ್ಲ ಅಲ್ಲ. ನೋಡು ನೋಡು ಒಮ್ಮೆ. ಏನು? ಜಿಂಕೆ ಮರಿನ ಜಿಂಕೆ ಮರಿ ಪ್ರಶ್ನಾರ್ಥಕ ಚಿಹ್ನೆ. ಜಿಂಕೆ ಮರಿನ ಜಿಂಕೆ ಮರೀನಾ ಮರಿನಾ ಪ್ರಶ್ನಾರ್ಥಕ. ಪ್ರಶ್ನಾರ್ಥಕ ಸಂಶಯ ಬರುವುದು ಸ್ವಾಭಾವಿಕ. ಸ್ವಾಭಾವಿಕ. ಜಿಂಕೆ ಮರಿ ಆದ್ರೆ ಹೀಗುಂಟೆ ಹೇಗುಂಟೆ ಒಮ್ಮೆಗ ಪಮಿ ಅಂದ್ರೆ ಹೊನ್ನಂಬ್ರಿಗ. ಹೊನ್ನಂಬ್ರಗ ಇದನ್ನು ನೋಡುವಾಗ ಆಕರ್ಷಣೆ. ನಮ್ಮನ್ನು ನೋಡಿಯೂ ಹೋಗುವುದಿಲ್ಲ. ನೋಡು ಎಲ್ಲ ನೋಡಿ ಹಾಗೆ ನಿಂತದ್ದು. ಮುದ್ದಿಸಬೇಕು ಅಂತ ಕಾಣುತ್ತದೋ. ಮತ್ತೆ ಇಂಥ ಜಿಂಕೆಯನ್ನು ಮುದ್ದಿಸ್ತಾನೆ ಇರ್ತಾರೆ ಇದ್ರೆ ಆದಿತ್ತ ಅಲ್ವಾ? ಈ ಭುವನದಲ್ಲಿ ಯಾವುದಾದ್ರೂ ಇಂತಹದ್ದು ಸಿಕ್ಕೀತ? ಒಳ್ಳೆ ಜಿಂಕೆ. ಭುವನದಲ್ಲಿ ಈ ಓಣದಲ್ಲಿರುವ ಜಿಂಕೆ. ಜಿಂಕೆ ಇದನ್ನು ಕಾಣುವಾಗ ಇದನ್ನು ಹತ್ತಿರಕ್ಕೆ ಕರೆಯಬೇಕು, ಮುತ್ತಾಡಬೇಕು ಅಂತ ಆಸೆ ಆಗುತ್ತಾ ಉಂಟು. ಹೌದಲ್ಲ? ಹೌದಲ್ಲ? ಹೇಗೆ? ನಾನು ಕರಿತೇನೆ, ನಾನು ಕರಿತೇನೆ. ನೋಡು ಪೀರ್ 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 ಪೀರ್. ಎಂತದು? ಹೈ, ಅದು ಬೆಕ್ಕ. ಅದು ಬೇಕಾ? ಮತ್ತೆ ಬೇಡ. ಆ, ಹೈ. ಅದು ನಾಯಿಯನ್ನು ಹಾಗೆ ಕರೆಯುವುದು, ಜಿಂಕೆಯನ್ನು ಹಾಗಲ್ವ ಹಾಗೆ ಮತ್ತೆ ನಾ ಕರೆಯಲೇ. ನೋಡೋಣ. ಮುಂದೆ ಹಿಡಿ, 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 ಹಿಡಿ. ನಾನು ಹಿಡಿಯುವಾಗ ಓಡಿದ್ದು ನೋಡಿ ಅಂತೆ. ನೀನು ಬೇಡ ಅದಕ್ಕೆ ನಾನು ಬೇಕು ಅಂತ ನಿಂತಾ ಉಂಟು. ದೂರ ನಿಲ್ಲು, ತೊಂದರೆ ಮಾಡಬೇಡ. ಅಲ್ಲಿ ಅಲ್ಲಿ ನೋಡು, ಕರೆಯಲೆ ಕರೆಯಲೆ. ಭೂವರೇಣ್ಯನು ಕಂಡು ಕಂಡು ಭೂವರೇಣ್ಯನು ಕಂಡು ಕಂಡು ವಿಸ್ಮಯದೋಳು ಭಾವಕಿಯ ಬೆಸಗೋಡ ಕರಮುಗಿಯುತ್ತ ವಿನಯದಲ್ಲಿ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ನೀನು ಯಾರಮ್ಮ ಅಮ್ಮ ಯಾರಮ್ಮ ಯಾರಮ್ಮ ನೀನು ಯಾರಮ್ಮ ಅಮ್ಮ ಯಾರಮ್ಮ ತಾಯಿ ನೀರಜಮುಖಿ ವಯ್ಯಾರಿ ಯಾರಮ್ಮ ತಾಯಿ ನೀರಜಮುಖಿ ವಯ್ಯಾರಿ
ಮೃಗವಾಗಿ ಕಂಡುಬೀಳು ಮೃಗವಾಗಿ 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 ಕಂಡುಬೀಳು ನಾನು ಮುಟ್ಟಲು ಮೃಗನೇಂದ್ರೆ ಆದವಳು ನಾನು ಮುಟ್ಟಲು ಮೃಗನೇಂದ್ರೆ ಆದವಳು ಬಗೆಗೊಂಡ ತವ ಮನ ಮಿಗುವ ಭಾವಗಳೇನು ಬಗೆಗೊಂಡ ತವ ಮನ ಮಿಗುವ ಭಾವಗಳೇನು ನಿಗುರದೆ ಸಕಲವೂ ಮುಗಿದೆವು ಬೇಡೋ ಯಾರಮ್ಮ ನೀನು ಯಾರಮ್ಮ ಬಗೆಗೊಂಡ ತವ ಮನ ಮಿಗುವ ಭಾವಗಳೇನು ನಿಗುರದೆ ಸಕಲವೂ ಮುಗಿದೆವು ಬೇಡೋ ಯಾರಮ್ಮ ನೀನು ಯಾರಮ್ಮ ಯಾರಮ್ಮ ತಾಯಿ ನೀರಜಮುಖಿ ವಯ್ಯಾರಿ ನೀರೈ ಮಾರೂಪಿಣಿ ಅಮ್ಮ ಯಾರಮ್ಮ ನಾನು ವಿಚಿತ್ರವನ್ನೇ ನೋಡ್ತಾ ಇದ್ದೇನೆ. ನಾನು ಸಹ ಅದನ್ನೇ ನೋಡಿದ್ದು. ಇನ್ನತ್ತೆಂತದ್ದು? ಅಲ್ಲ, ಇಂಥದ್ದು ಒಂದೇ ಇರುವುದ ಇನ್ನಿಲ್ಲಿ ಅದು ಜಿಂಕೆ ಮರಿ ಉಂಟಂತ ನೋಡಿ. ನನ್ನ ಕರ್ಮಕ್ಕೆ ಹತ್ತಿಂದ ನಾಯಿ ಮರಿಗಳಿಗೆ ಹೋಗ್ತಿದ್ದೇವೆ, ಜಿಂಕೆ ಮರಿಗಳು. ನಿನಗೆಲ್ಲ ಯೋಗ ಸಿಗಲಿಕ್ಕಿಲ್ಲ. ಅದೇ ಅಚ್ಚರಿ. ಹಾ, ಆಚಾರಿ. ಯಾರು? ಯಾರು? ಪರಮಾಶ್ಚರಿ. ಪರಮೇಶ್ವರಾಚಾರ್ಯ. ಯಾವ ಪರಮೇಶ್ವರ? ಯಾರಿಗೊತ್ತು? ಪರಮಾಶ್ಚರ್ಯ. ಪರಮೇಶ್ವರ. ನಾವು ಕಂಡದ್ದೊಂದು ಹಾ, ಜಿಂಕೆ. ಜಿಂಕೆ. ಮುಟ್ಟಿದಾಕ್ಷಣ ಹೆಣ್ಣು. ಹೆಣ್ಣು. ನೀ ಮುಟ್ಟಿದರೆ ಕ್ಷಯ, ನಾ ಮುಟ್ಟಿದರೆ ಅಕ್ಷಯ. ಒಳ್ಳೆದುಂಟು. ಹಾಗಿದ್ರೆ ಈ ರೀತಿ ನಿನಗೆಲ್ಲ ನಾ ಮುಟ್ಟಿದಾಕ್ಷಣ ಆ ಮೃಗ ಅಕ್ಷಯಗೊಂಡು ತರುಣಿಯ ರೂಪವನ್ನು ಅಂತುಕೊಳ್ಳುತ್ತದೆ ಅಂತ ಆದ್ರೆ ಇಲ್ಲಿ ವಿಶೇಷತೆ ಉಂಟು. ಹೌದಪ್ಪ. ಮಾತಾಡಿಸಬೇಕು. ಅದರಲ್ಲಿ ನಾನೇ ಮಾತಾಡಿಸಿದೆ. ಹೌದಾ, ನೀವೇ ಮಾತಾಡಿಸ್ಬೇಕು. ಓ ನೀರಜಮುಖಿ, ಏನು ವಯ್ಯಾರಿ, ಕುಸುಮ ಕೋಮಲೆ, ನಿನ್ನನ್ನು ನೋಡುವಾಗ ಆಶ್ಚರ್ಯವಾಯಿತು. ಹೌದಾ? ಪೂರಮಣ ಮಾರ್ತಾಂಡ ತೇಜ ಅಂದ್ರೆ ನಾನೇ. ಓ, ನಿಮ್ಮ ಹೆಸರು? ವರ್ತಮಾನ ಕಾಲದಲ್ಲಿ ಸಾಕೇತಪುರವನ್ನು ಆಳುತ್ತಾ ಇದ್ದೇನೆ. ಕಾನನಕ್ಕೆ ಬೇಟೆಗಾಗಿ ಬಂದೆ. ಬೇಟೆಯಾಡಿ ವಿಶ್ರಾಂತಿಯನ್ನು ಹೊಂದುತ್ತಾ ಇದ್ದೆ. ತಕ್ಷಣ ನನ್ನ ಕಂಗಳಿಗೆ ಕಂಡದ್ದು ಪೊಮ್ಮಿಗ. ಹೋಗಿ ಮುದ್ದಿಸಿ ಅದಕ್ಕೊಂದು ಮುತ್ತಿಕ್ಕುತ್ತೇನೆ ಅನ್ನುವಷ್ಟರಲ್ಲೇ ನನ್ನ ಕರಸೋಂಕಲು ನೀನು ಸ್ತ್ರೀರೂಪವನ್ನಂತೂ ಬಂದೆ. ಮುಟ್ಟುವಾಗ ಮೃಗ, ಮುಟ್ಟಿದ ಮೇಲೆ ಮೃಗಾಕ್ಷಿ. ಹಾಗಾಗಿ ನನ್ನ ಅಕ್ಷಿತ್ವಯಗಳಿಗೆ ಗೋಚರಿಸಿದ ನಿನ್ನಲ್ಲೊಂದು ರೀತಿಯ ಗೌರವ ನನಗೆ. ಕಾಡ ಕಾಮಿನಿ ನೀನು. ಹಿಂದೆಯೂ ಕಾಡಿನಲ್ಲಿ ಒಬ್ಬಳು ಕಾಮಿನಿ ಇದ್ದಳಂತೆ. ಅವಳನ್ನು ಕೌಶಿಕೆ ಅಂತ ಕರೆದ್ರು. ಹಾಗಾಗಿ ಯಾರಮ್ಮ ತಾಯಿ ಅಂತ ನಿನ್ನನ್ನು ಕೇಳ್ತಾ ಇದ್ದೇನೆ. ತಾಯಿ? ಅದಪ್ಪ, ಏನೇ ಇರಲಿ ಹೆಣ್ಣಿನಲ್ಲಿ ತಾಯಿತನವಿದೆ, ಮಮತಾಮಯಿ ಆಗಿರಬೇಕು. ಹಾಗಾಗಿ ನೀನು ಯಾರು, ನಿನ್ನ ಹೆಸರೇನು, ಹಿಂದೆ ಮುಂದೆ ಏನಾದ್ರೂ ಉಂಟೆ, ಕಾನನದಲ್ಲಿ ಈ ರೀತಿ ಇರುವುದಕ್ಕೆ ಕಾರಣ ಏನು, ಎಲ್ಲವನ್ನೂ ಹೇಳಬಹುದೇ? ಖಂಡಿತವಾಗಿಯೂ ತಿಳಿಸಬಹುದು. ಸಾರದ ನಗೆ ಭೂರಮಣ ಭೂರಮಣ. ಸಾರದ ನಯನ ಭೂರಮಣ
ರಮಣ ಇದು ಧರೆಯುಳು ನನ್ನ ಅವತರಣ, ಇದು ಧರೆಯುಳು ನನ್ನ ಅವತರಣ. ಸುರಪತಿ ದಾಡಿಯ ಎರಗದಿ ಜನಿಸಿದೆ, ಸುರಪತಿ ದಾಡಿಯ ಎರಗದಿ ಜನಿಸಿದೆ. ವರಿದಯ್ಯ ನೀನೆಲ್ಲ ರಮಣ, ವರಿದಯ್ಯ ನೀನೆಲ್ಲ ರಮಣ. ನೀ ಮುಟ್ಟಿದಲ್ಲಿ ವಿಧಿ ಕಥನ ಎನ್ನ ರಮಣ, ವಿಧಿ ಕಥನ ಗುಣ ಸದನ ವಿಧುವದನ. ವಿಧಿ ಕಥನ ಎನ್ನ ರಮಣ. ಮೊದಲಾಗಿ ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಪ್ರತಿ ನಮಸ್ಕಾರವನ್ನು ಸಲ್ಲಿಸಿದ್ದೇನೆ. ಯಾಕೆ ಗೊತ್ತೇ? ಯಾಕೆ? ನಿನ್ನ ಕರಗಳು ಅಷ್ಟು ಪವಿತ್ರವಾದದ್ದು. ಓಹೋ, ಯಾಕೆ ಹೇಳಿ? ಯಾಕೆ? ಮೃಗವನ್ನು ಮುಟ್ಟಿದ ಕ್ಷಣವೇ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಓರ್ವಳು ತರುಣಿ ಬರಬೇಕಿದ್ರೆ, ಹಾಗಾದ್ರೆ ನೀವೆಷ್ಟು ಪುಣ್ಯವಂತರಾಗಿರಬೇಕು, ನಿಮ್ಮಲ್ಲಿ ಎಷ್ಟು ಶಕ್ತಿಗಳಿರಬಹುದು. ಹಾಗಾಗಿ ನನಗೆ ಅರಿವಿಲ್ಲದಂತೆಯೇ ನನ್ನ ಎರಡೂ ಕರಗಳು ಜೋಡಿಸಿ ಹೋದವು. ಪೂರ್ವಿಕರ ಪುಣ್ಯಶೇಷವೇ ನನ್ನಲ್ಲಿ ಮೈಯಾಂತು ನಿಂತಿದೆ ಅಂತ ಅಭಿಮಾನ ಉಂಟು. ಅಂತದ್ದೊಂದು ಕರ ನಮ್ಮಲ್ಲಿ ಇಲ್ಲ ಅಲ್ಲ, ಅದುವೇ ಸರ್. ಇದು ಶ್ರೀಕರ, ಇದು ಶ್ರೀಕರ, ಅದು ಇದು ಕಾಲಿಕರ, ಇದು ಕರಿಕರ. ಆಗ್ಲಿ, ಅಂದ್ರೆ ಕರಗುವ ಕರ. ಅದು ಒಳ್ಳೆಯವ, ನೋಡ್ಲಿಕ್ಕೆ ಹಾಗೆವ. ಹೌದೌದು, ಒಳಗೆ ಒಳ್ಳೆದುಂಟು.
ಮನಸ್ಸು. ಮನಸ್ಸು. ಕೆಲವೊಮ್ಮೆ ಕೆಟ್ಟವರಾದ್ರೂ ಕೂಡ ಒಳ್ಳೆಯವರ ಸಹವಾಸದಿಂದ ಒಳ್ಳೆಯವರಾಗುತ್ತಾರೆ. ಅದು ಹಾಗಲ್ವೇ? ಹಾ. ತೆಂಗಿನಕಾಯಿಯ ಸಿಪ್ಪೆ ಹೊರಗೆ ಗಟ್ಟಿ. ಗಟ್ಟಿ. ಅದೇ ಎಲ್ಲದಕ್ಕೂ ನೀವು ತೆಂಗಿನಕಾಯಿ ಸಿಗುವುದಿಲ್ಲ. ಬೇರೆ ಒಂದು ಉದಾಹರಣೆ ಇಲ್ವಾ ದೇವರೇ? ಅಲ್ಲವೋ, ಒಳಗೆ ತಿರುಳು ಸಿಹಿ, ನೀನೊಂದು ತೆಂಗಿನಕಾಯಿಯ ಹಾಗೆ. ಆಗಲಿ. ಅಯ್ಯೋ, ಹ, ಸಂತೋಷವಾಯಿತು. ಹ. ನಿಮ್ಮನ್ನು ಕಂಡಾಗ ಬಹಳಷ್ಟು ಸಂತೋಷವಾಯಿತು. ಯಾಕೆ ಹೇಳಿ? ಯಾಕೆ? ಕಾಡಿನಲ್ಲಿ ನಾನು ಅಲೆದಾಡುತ್ತಿದ್ದವಳು. ಹ. ಅಂದ್ರೆ ಈ ರೂಪದಲ್ಲಿ ಅಲ್ಲ, ಅಲ್ಲ, ಜಿಂಕೆಯ ರೂಪದಲ್ಲಿ ಅಲೆದಾಡುತ್ತಿದ್ದವಳು. ಸತ್ಯ. ಆದ್ರೆ ನನ್ನ ಕಥೆಯನ್ನು ಕೇಳಿದ್ರೆ ನೀವೊಮ್ಮೆ ಆಶ್ಚರ್ಯ ಪಡಲೇಬೇಕು. ಜಿಂಕೆಯಾದವಳು ನಾನು ಹೀಗೆ ಯಾಕಾದೆ? ಹಿಂದೆ ಹೇಗಿದ್ದೆ? ನಿನ್ನಲ್ಲಿ ಹಿನ್ನೆಲೆ ಉಂಟು. ಜಿಂಕೆ ಕಥೆ ಉಂಟು ಈಗ, ನೋಡೋಣ. ಹೌದು, ಹ. ಇದು ನನ್ನ ಅವತರಣ. ಅವತಾರ. ಅವತಾರ. ಎಂತದು? ಅವತಾರ ಉಂಟು. ಅವತಾರ ಅವತಾರ. ಹೇಗೆ? ಭೂಲೋಕದಲ್ಲಿರುವಂತಹ ಗಂಡು ಮತ್ತು ಹೆಣ್ಣು ಸಂಸರ್ಗದಿಂದ ನಾನು ಹುಟ್ಟಿದವಳಲ್ಲ. ಮತ್ತೆ ಸ್ವಲ್ಪ ಕಥೆಯನ್ನು ಹೇಳುತ್ತೇನೆ, ಕೇಳಬೇಕು ನೀವು. ಧಾರಾಳ. ಈ ಹಿಂದೆ ಹ. ಹರನ ಕಂಠಾಭರಣವಾಗಿರುವಂತಹ ನಾಗರಾಜನಿಗೆ ಹ. ಕಾಲದೋಷವೋ ಕರ್ಮದೋಷದಿಂದ ಹ. ಮದ ಏರಿತ್ತು. ಹೂದೆ. ಹ. ಆಹಾ. ಹರನನ್ನೇ ಪ್ರಶ್ನಿಸುವುದಕ್ಕೆ ಹೋದ. ಹ. ಆ ಹೊತ್ತಿನಲ್ಲಿ ಹ. ಶಿವನಿಗೆ ಕೋಪ ಬಂದು ಹ. ನಾಗರಾಜನ ತೆಗೆದು ಭೂಮಿಗೆ ಬಿಸಾಡಿದ. ಪರಿಣಾಮ ನುಚ್ಚು ನೂರಾಗಿ ಹೋಯಿತು, ಹುಡಿ ಹುಡಿಯಾಗಿ ಹೋಯಿತು, 1000 ಹೋಳಾಯಿತು. ಶೇಷ ನಿಶೇಷವಾದನೆ. ವಿಶೇಷವಾದ ಆ, ಬಂದು ಪರಿಮಾರ್ಜನೆಯನ್ನು ಕೇಳಿದ ತನ್ನ ತಪ್ಪಿನ ಅರಿವಾಗಿ. ಆ, ಅದಕ್ಕೆ ದೇವರು ಹೇಳಿದಿಷ್ಟೇ, ಆ, ನಿನ್ನು ಹಾ. ಇನ್ನು ಮುಂದಕ್ಕೆ ಒಂದು ಅಂಶ ನನ್ನ ಕಂಠದಲ್ಲಿ, ಹಾ. ಇನ್ನೊಂದು ಅಂಶ ಗಣಪತಿಯ ಉರದಲ್ಲಿ, ಹಾ. ಮತ್ತೊಂದು ಅಂಶ ಹರಿಯ ಶಯ್ಯೆಯಲ್ಲಿ, ಹಾ. ಮಾತ್ರವಲ್ಲ ಹಾ. ಇನ್ನೊಂದು ಅಂಶ ಭೂಮಿಯಲ್ಲಿ, ಹಾ. ಭೂಮಿಯ ಉದ್ಧಾರಕ್ಕೆ ಬೇಕಾಗಿ ಹಾ. ತ್ರಿದಂಡಿ ಮುನಿಯಲ್ಲಿ ಸೇರಿಕೋ ಎನ್ನುವ ಹಾಗೆ ಹೇಳಿದ. ಅದೇ ಹಾ, 4 ಅಂಶದಲ್ಲಿ 1 ಅಂಶ ತ್ರಿದಂಡಿಯನ್ನು ಸೇರಿತು. ಸೇರಿತು. ಆ ತ್ರಿದಂಡಿಗೂ ನಿನಗೂ ಅಲ್ಲಿರುವಂತದ್ದು ಕತೆ. ಏನು ಸಂಬಂಧ? ತ್ರಿದಂಡಿಯನ್ನು ಸೇರಿದ ತಕ್ಷಣ ತ್ರಿದಂಡಿಗೆ ಜ್ವಾಲೆ ತಡೆದುಕೊಳ್ಳಲಿಕ್ಕಾಗದೆ ಹಾ. ಬಳಿಯಲ್ಲಿಯೇ ಇರುವಂತಹ ಸರಸಿಗೆ ಧುಮುಕಿದ. ಹಾರಿದ. ಹಾ. ಹಾ. ಆ ಸರಸಿಗೆ ಮುಂಚಿತವಾಗಿ ಒಂದು ಶಾಪ ಇತ್ತು. ಯಾರ ಆ ಕೊಳಕ್ಕೆ ಹಾರುತ್ತಾರೋ ಹಾ. ಗಂಡಾದವನು ಹೆಣ್ಣಾಗಿ ಹೋಗ್ಲಿ ಎನ್ನುವುದು ಶಾರದೆಯ ಶಾಪ. ಎಚ್ಚರಿಕೆ, ನೀರು ಸಿಕ್ಕಲ್ಲಿ ಹಾರ್ತಿ ನೀರು. ಇನ್ನು ಮೇಲೆ ನನ್ನ ಶಪಥ ಉಂಟು. ಎಂತದ್ದು? ಇಂದಿನಿಂದ ನಾನಿನ್ನು ಸ್ನಾನವೇ ಮಾಡುದು. ಇದು ನನ್ನ ಶಪಥ. ಎಲ್ಲಿ? ಮನೆಯಲ್ಲಿ ಕೂಡವಾ? ಎಲ್ಲಿಯಾದ್ರೂ ಸುಮ್ಮನಾದ್ರೆ ಪುಣ್ಯಾತ್ಮ. ಹಾಗೆ. ಇರುವುದು ನೋಡು, ಗಂಡಸಿಗೆ ಆಗುವಂತ ವಸ್ತ್ರಗಳು ಮಾತ್ರ. ಆಹಾ. ಹಾಗೆ ಭಾವಿಸಬೇಡ. ಅದು ಶಾಪ. ಏನು ಮತ್ತೆ ಕೊನೆಗೆ ಒಮ್ಮೆ ಆದ್ರೂ ನಿನ್ನನ್ನು ಸ್ನಾನ ಮಾಡಿಸಲೇಬೇಕು. ಏನು? ಸರಸೆಯಿಂದ ಮೇಲೆದ್ದು ಬಂದಾಗ ತ್ರಿದಂಡಿ ಮುನಿ ಹೆಣ್ಣಾದ. ಸರಿ. ಮುನಿ ಕನ್ಯೆ ಆದ. ಹಾ. ಆ ಹೊತ್ತಿನಲ್ಲಿ ಹಾ. ವಿಹಾರಕ್ಕಾಗಿ ಬಂದಿರುವಂತಹ ದೇವೇಂದ್ರ ಈ ಮುನಿಯನ್ನು ಕಂಡಾಕ್ಷಣವೇ ಹಾ. ಅವನಲ್ಲಿರುವಂತಹ ಅವಳೊಳಗೆ ಅವನಲ್ಲಿ ಮೋಹ ಅಂಕುರಿಸಿ. ಮೋಹ ಅಂಕುರಿಸಿತು. ಪರಿಣಾಮ ಅವನ ಶಕ್ತಿ ನಿಕ್ಷೇಪವಾಗಿ ಹಾ. ಮುನಿಕನ್ಯೆ ಮತ್ತು ದೇವೇಂದ್ರ ನೊಡಗೂಡಿಕೊಂಡು ಒಂದು ಮಗು ಹುಟ್ಟಿತು. ದೇವೇಂದ್ರನಲ್ಲಿ ಶಕ್ತಿಪಾತವಾಯಿತು. ಹಾ. ಅದನ್ನು ಮುನಿಕನ್ಯೆಯಲ್ಲಿ ನಿಕ್ಷೇಪಿಸಿದ. ಪರಿಣಾಮದಲ್ಲಿ ಒಂದು ಮಗು ಜನಿಸಿತ್ತು. ಆ ಮಗುವಿನ ಹೆಸರು ಕ್ರೋಧಿನಿ ಎನ್ನುವ ಹಾಗೆ ಅವಳೇ ನಾನು. ಆಯ್ತಾ? ಗೊತ್ತಾಯ್ತು. ಇದು ನಾಗಾಂಶ. ಹೌದು. ಯಾವುದು? ನಾಗ. ದೇವೇಂದ್ರ ಬಿಹಾರಕ್ಕೆ ಬಂದ. ಬಿಹಾರ ಎಲ್ಲಿಗೆ? ಬಿಹಾರ ಅಲ್ವೋ, ಬಿಹಾರಕ್ಕೆ ಬಂದ. ಅಲ್ಲೆಲ್ಲ ಇಷ್ಟು ಪ್ರಕರಣ ಆಗ್ತದಂತ ಈಗಲೇ ಗೊತ್ತ. ಆಯ್ತಾ? ಹಾ. ಪರಿಣಾಮದಲ್ಲಿ ತ್ರಿದಂಡಿ ಮುನಿಯು ರಕ್ಷಣೆಗೆ ಬೇಕಾಗಿ ನನ್ನನ್ನು ಜಿಂಕೆಯ ರೂಪ ಕೊಟ್ಟು ತಪಸ್ಸಿಗೆ ತೆರಳಿದ್ದಾನೆ. ಹಾಗೆ ನಿನ್ನ ಮಾನ ರಕ್ಷಣೆಗೆ ಈ ರೂಪ. ಮಾನವಾಧಿಪನಾದ ನಾನು ಮುಟ್ಟಿದಾಗ ಈ ಸ್ವರೂಪ. ಓಹೋ. ಈಗ ಹೇಗೂ ನನ್ನನ್ನು ಮುದ್ದಿಸಿದ್ದೀರಿ. ನಿಜ. ಮುಂದಿನದನ್ನು ನಾನು ನಿಮ್ಮಲ್ಲಿ ಹೇಳಬೇಕಾಗಿದೆ. ಈಗ ಅಂತೂ ನೀನು ನಾಗಾಂಶವನ್ನು ಹೊಂದಿದವಳು. ಕ್ರೋಧಿನಿ ನಾಮಕಳು. ಯಾವುದೋ ನಿನ್ನ ಅಂತರಂಗದಲ್ಲೊಂದು ಭಾವ ಉಂಟು ಅಂತ ಗೊತ್ತಾಗುತ್ತಾ ಉಂಟು. ಭಾವಕಿ ನಿನ್ನ ಭಾವವೇನು ಹೇಳುವೆಯಾ? ನನ್ನನ್ನು ಮದುವೆಯಾಗಬೇಕು. ನೇರ ಅಕಳಿ ಲಡ್ಡು ಬಾಯಿಗೆ ಬಿತ್ತ. ಲಡ್ಡು ಬಾಯಿಗೆ ಬೀಳಬಹುದು. ಸಿಹಿ ರೋಗ ಇದ್ದವನ ಬಾಯಿಗೆ ಬಿದ್ರೆ ನುಂಗ್ಲಿಕ್ಕಾಗುತ್ತದ? ಇಲ್ಲ. ಈಗ ಸಿಹಿ ರೋಗ ಉಂಟೆ ಅಲ್ಲ, ಇದರಿಂದ ಬರುವ ಲಕ್ಷಣ ಉಂಟು ಅಂತ.
ಕಾರಣ ಉಂಟು. ಹಾ. ಈಗ ನೀನು ಹೇಳ್ತಿ ಹಾ. ನಾನು ನಿನ್ನನ್ನು ಮದುವೆ ಆಗಬೇಕು, ಮದುವೆ ಆಗಬೇಕು. ನಾನೊಬ್ಬ ಮಾನವಾಧಿಪನಿದ್ದೇನೆ, ನಿನ್ನನ್ನು ಮದುವೆ ಆಗಬೇಕು ಅಂತಿದ್ರೆ ನೀನೊಬ್ಬಳು ನಿಜಾರ್ಥದಲ್ಲಿ ವಿಷಕನ್ಯೆಯೇ ಆಗಿದ್ದಿ. ಹಾಗಾಗಿ ನಿನ್ನನ್ನು ವರಿಸಿದ ಪರಿಣಾಮವಾಗಿ ಭವಿಷ್ಯದಲ್ಲಿ ನನ್ನ ಬಾಳು ಹಾಳಾಗಿ ಹೋದೀತು. ಅದರಲ್ಲಿಯೂ ನಿನ್ನನ್ನು ವರಿಸುವುದಕ್ಕೆ ನನ್ನ ಅಂತರಂಗ ಒಪ್ಪಬೇಡುವೆ. ಕಾಡಿನಲ್ಲಿ ಸಿಕ್ಕಿದವಳು ನೀನು, ನನ್ನ ಕರಸೋಂಕಿನಿಂದ ನಿಜರೂಪವಂತವಳು. ಹಾಗಾಗಿ ಮಾನವಾಧಿಪತಿಯಾಗಿ ನಾನು ರಕ್ಷಕನಾಗಬಹುದೇ ವಿನಃ ಭೂರಮಣ ಆಗಬಹುದೇ ವಿನಃ ನಿನ್ನ ರಮಣನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲ. ಇದು ಯಾಕೆ ಗೊತ್ತೇ? ಹರಿಣ ವಿನೋದ ಪ್ರೀತಿಸಿ, ಹರಿಣ ವಿನೋದ ಪ್ರೀತಿಸಿ, ಪ್ರೀತಿಸಿ, ಹರಿಣ ವಿನೋದ ಪ್ರೀತಿಸಿ, ಅಯ್ಯ
ಕ್ರೋಧಿನಿ, ಓ, ಭಾವ ಬದಲಾಯಿತೆ. ಭಾವ ಬದಲಾಯಿತು. ಹ, ಯಾಕೆ? ಭಾಷೆಯೂ ಬದಲಾಯಿತೆ. ಭಾಷೆಯು ಬದಲಾಗುತ್ತದೆ. ಅಕ್ಕಮ್ಮ, ಭಾಷೆ ಆಗ ಮಾತಾಡಿದ ಭಾಷೆಯೇ ಭಾವದ ಭಾಷೆ ನಾನು ಬದಲಾಗಿದೆ. ಅಮ್ಮ ಅಂದಾಗ ಭಾಷೆ ಬದಲಾಯಿತೆ. ಅಮ್ಮ ಅಂತ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಈಗ ಹೊಸ ಭಾಷ್ಯ ಬರೆಯಬಹುದೇ? ಬರೆಯಬಹುದು. ಹೇಗೆ? ಇನ್ನು ಅಮ್ಮ ಅಂತ ಹೇಳಲಿಕ್ಕಿಲ್ಲ. ಹ, ಓ ತರುಣಿ, ಓ ಪ್ರೇಮದ ಅರಸಿ, ಕನ್ಯಾಮಣಿ, ಓ ಭಾವಕಿ. ಯಾವಕಿ? ಭಾವಕಿ. ಭಾವಕಿ. ಹ, ಹೀಗೆ ತೆರೆಯಬಹುದು. ಆ, ಭಾವ ಬದಲಾಯ್ತಲ್ಲ, ಆ. ಕೀಸ ಬದಲಾಯ್ತು. ಅದು ಒಟ್ಟಿಗೆ ಹೇಳುವಂಥದ್ದು. ಅಕ್ಷರ. ಆ, ಹ, ಆ, ಅಯ್ಯ, ಏನು? ನನ್ನನ್ನೇ ಮದುವೆ ಆಗಬೇಕೆನ್ನುವ ಹಾಗೆ ಯಾಕೆ ಹೇಳಿದ್ದು ನಾನು? ಯಾಕೆ? ಜಿಂಕೆಯನ್ನು ಹರಿಣವನ್ನು ಮುದ್ದಿಸಿದ್ದೀನಿ. ಸತ್ಯ. ಹರಿಣವನ್ನು ಮುದ್ದಿಸಿದ್ದಂದ್ರೆ ಅದರ ಒಳಾರ್ಥ ಏನು? ಅದರಲ್ಲೊಂದು ರೀತಿಯ ಪ್ರೇಮ ಭಾವ. ಅದು ನಿನಗೆ. ಸೂರ್ಯವಂಶೀಯರು ಪ್ರಾಣಿದಯಾಪರರು ಅಂತಲೇ ಪ್ರಸಿದ್ಧಿ. ಹೌದಲ್ಲ? ಹ. ಯಾವ ಪ್ರಾಣಿಯನ್ನು ಕಂಡಾಕ್ಷಣ ಆದ್ರೂ ಕೂಡ ಅದರಲ್ಲಿ ಮೋಹ ಉಂಟಾಗುತ್ತದೆ, ಪ್ರೀತಿ ಉಂಟಾಗುತ್ತದೆ. ಹ. ಆದ್ರೆ ಅದು ಕಾಮದ ಕಣ್ಣಲ್ಲ, ಅದು ಪ್ರೇಮದ ಕಣ್ಣು. ನಿನಗಂತೂ ತಿಳಿದಿಲ್ಲ. ಹ, ಅದರೊಳಗೊಬ್ಬಳು ಹೆಣ್ಣಿದ್ದಾಳೆ ಎನ್ನುವ ಹಾಗೆ. ನಿಜ. ಆದ್ರೆ ನನಗೆ ಮಾತ್ರ ತಿಳಿದಿದೆ. ಹ, ನನ್ನನ್ನು ಮುಟ್ಟಿದ್ದೊಬ್ಬ ಗಂಡು. ನೀನು ಹರಿಣವನ್ನು ಮುದ್ದಿಸಿರಬಹುದು, ಸರಿ. ಆದ್ರೆ ಒಳಗಿರುವಂತಹ ನನ್ನನ್ನೇ ಮುದ್ದಿಸಿದ ಹಾಗೆ ನನಗಾಯಿತು. ನಿನ್ನ ಭಾವನೆ. ನನ್ನ ಭಾವನೆ. ಹ, ಹೇಗಿದ್ದರೂ ನಾನು ಪತಿತೆಯಾದವಳು, ಹ, ಕಾಡಿನಲ್ಲಿ ಅಲೆದಾಡುತ್ತಿದ್ದವಳು. ಹ, ಕಾಡಿನಲ್ಲಿ ಅಲೆದಾಡುತ್ತಾ ಪತಿತೆಯಾದಂತಹ ನನಗೆ ಹ, ಒಂದು ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡುತ್ತಿದ್ರೆ ಅದು ನೀನು ಮಾತ್ರ. ಸೂರ್ಯವಂಶೀಯರು ಹ. ದೇಹಿ ಎಂದರೆ ನಾಸ್ತಿ ಎನ್ನುವವರಲ್ಲವಂತೆ. ಅಲ್ಲ. ನಿಮ್ಮಲ್ಲಿ ಕರಮುಗಿದು ಬೇಡಿಕೊಂಡರೆ ಹ. ಇಲ್ಲ ಎನ್ನುವವರು ನೀವಲ್ಲ. ಅದಕ್ಕೆ ನೀನಾಡಿದ್ದ. ಹೌದು. ಮಾರ್ತಾಂಡ ನರಪತೆ ಶುಭಮಮ ವಚನ. ಹೌದು. ಹ. ಶೃಣು ಮಮ ವಚನ. ಆ, ನೀ ಗುಣನಿಧಿ. ಅದಕ್ಕೆ ಕೇಳಿದ್ದು ಕಿಂ ವಚನಂ. ಹ. ಬಿಟ್ಟು. ಹ. ಹ. ಅದಕ್ಕೆ ಹೇಳಿದ್ದು ನಾನು. ಹ. ನೀನು ನನ್ನನ್ನು ವರಿಸಬೇಕು, ಹ. ನನ್ನನ್ನು ಉದ್ಧರಿಸಬೇಕು. ಹ. ಒಂದು ವೇಳೆ ನೀನು ನನ್ನನ್ನು ವರಿಸದೇ ಹೋದರೆ ಹೋದರೆ ಅರಸನಾದವನಿಗೆ ಇದು ಉಚಿತವಲ್ಲ. ಹ. ನಾಳೆ ಲೋಕದ ಜನರು ಏನು ಹೇಳಿಯಾರು? ಹ. ಕಾಡಿನಲ್ಲಿ ಒಬ್ಬಳನ್ನು ಕಂಡು ಪ್ರೀತಿಸಿದನಂತೆ, ಹ. ಮುದ್ದಿಸಿದನಂತೆ, ಹ. ಅಲ್ಲ, ಹರಿಣ ಆಗಿರಬಹುದು. ಹ. ಇವ ಈಗ ಎಲ್ಲ ನೋಡ್ಲಿಲ್ವಾ? ಅದು ಬೇಡ. ಇವ ಈಗ ಹೋಗಿ ಹೇಳುದಿಲ್ಲ ಅಂತ ಅಷ್ಟು ಏನು? ಪ್ರಕರಣ ಮುಂದುವರಿಯುವುದು ಬೇಡ. ಎತ್ತದ್ದು ವರಿಸ್ತೀವಿ. ಒರೆಸುವುದು. ಮುಟ್ಟಿದ್ದಲ್ಲಿ ಒರೆಸಲಿಕ್ಕ ಮತ್ತೆ ಹೇಳಿದ್ದು ನೀನು ವರಿಸಬೇಕು. ಮೊದಲವನಿಗೆ ವರಿಸುವುದು. ಅಕಾರ ಒಕಾರ ಎಲ್ಲ ಸರಿ ಮೊದಲು ಕಲಿಸಬೇಕು ಅವನಿಗೆ. ಪಾಪ ನಮ್ಮ ಜೊತೆಯಲ್ಲಿದ್ದವ. ಹೌದಪ್ಪ. ಹ. ಹಾಗಾಗಿ ಹ. ನಾಳೆ ಲೋಕದ ಜನರು ಹ. ಯಾವ ಕಾರಣಕ್ಕೂ ನಿನ್ನನ್ನು ದೂಷಿಸಬಾರದು. ಹ. ಹಾಗಾಗಿ ಹೇಳ್ತಾ ಇದ್ದೇನೆ, ಹ. ಅತಿಥಿಯಾದಂತಹ ನನ್ನನ್ನು ಉದ್ಧರಿಸಬೇಕು, ನನ್ನನ್ನು ವರಿಸಬೇಕು. ನಿನ್ನ ಯೋಚನೆ ಏನೋ ಸಾಧುವಾದದ್ದೇ. ಹ. ರೂಪದ ಗಿಣಿಯಾದ ನೀನು ಶಿವ ಸಂಕಲ್ಪದಿಂದ ಕ್ಷಿತಿಯಲ್ಲಿ ಹುಟ್ಟಿದವಳು. ಹ. ಹಾಗೆಂದು ನನ್ನ ಅಂತರಂಗಕ್ಕೆ ನೀನು ಆಗಬಹುದು ಅಂತ ಆಗುವಲ್ಲಿವರೆಗೆ ಹ. ನಾನು ನಿನ್ನನ್ನು ವರಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಹಾಗೆಂದು ರೂಪಸರಿಯಾದ ನಿನ್ನನ್ನು ಕಾಡಿನಲ್ಲಿ ನಾನು ಬಿದ್ದೆ ಅಂತಾದ್ರೆ ಹ. ಶ್ರೀನಾಥನ ಆರಾಧಕ ಭೂನಾಥ ನಾನು ಹ. ಅನಾಥೆಯಾಗಿ ನಿನ್ನನ್ನು ಬಿಡುವುದು ನನಗೆ ಸೂಕ್ತವಲ್ಲ. ಹ. ನಿನಗೆ ಆಶ್ರಯವನ್ನು ನಮ್ಮ ನೆಲದಲ್ಲಿ ಕೊಡ್ತೇನೆ. ಸರಿ. ನಿನಗೊಂದು ನೆಲೆ ಕಲ್ಪಿಸ್ತೇನೆ. ಹ್ಮ್. ಒಂದು ವೇಳೆ ಸಮಯ ಕೂಡಿ ಬಂತು ಅಂತಾದ್ರೆ ಹ. ನಾನಲ್ಲದಿದ್ದರೂ ನಿನಗೊಂದು ನಲ್ಲನ ವ್ಯವಸ್ಥೆ ಮಾಡ್ತೇನೆ. ನೀನಲ್ಲದಿದ್ರೆ ಇನ್ನೊಬ್ಬನಲ್ಲ ಯಾರು? ಅಲ್ಲಲ್ಲ, ಅಲ್ಲ, ನೀನು ಇನ್ನೊಬ್ಬನಲ್ಲ ಅಂತ ಹೇಳಿ ಅವನ ಮುಖ ನೋಡ್ತೀನಿ ನೀನು. ಅವ- ನಿನ್ನ ಇದೇ ವಸ್ತ್ರವನ್ನು ಅವನಿಗೆ ಕಟ್ಟಿದ್ರು ಕೂಡ ನನಗೆ ಬೇಡ. ಅವನಿಗೆ ಮದ್ವೆ ಆಗ್ಲಿಕ್ಕೆ ಮನಸ್ಸುಂಟು. ನನ್ನ ಸುದ್ದಿ ಅಲ್ವಾ ಅದು? ಅವ ಮೊದಲೇ ಹೇಳಿದ್ದಾನೆ ನನಗೆ ವ್ಯವಸ್ಥೆ ಬೇಡ, ಅತ್ತೆ ಮಗಳಿದ್ದಾಳೆ ಅಂತ. ಹೌದಾ? ಹಾಗಾಗಿ ಅವನಿಗೆ ಪತ್ತೆ ಮಾಡುವ ಅಗತ್ಯ ಇಲ್ಲ ಅಲ್ವೇನೋ? ನೀವೇ ಕಲ್ಪಿಸಿಕೊಂಡದ್ದು. ವ್ಯವಸ್ಥೆ ಮಾಡುವ. ಹ. ಹಾಗಾಗಿ ಹ. ನಿನ್ನನ್ನು ರಕ್ಷಿಸುವುದಕ್ಕೆ ನನ್ನ ಪುರ ಸಿದ್ಧವಾಗಿದೆ. ನನ್ನನ್ನು ರಕ್ಷಿಸುತ್ತಿ ಹೌದು, ಹ. ಆದ್ರೆ ಒಂದು ಮಾತು. ಏನು? ಯಾವ ಕಾರಣಕ್ಕೂ ಕೂಡ ನಿನ್ನ ಅರಮನೆಯಲ್ಲಿ ಹ. ನಾನು ವಿಷಕನ್ಯೆ ಎನ್ನುವುದನ್ನು ಯಾರಿಗೂ ತಿಳಿಸಬಾರದು. ತಿಳಿಸಿದೆ ಎಂದಾದರೆ ನಾನು ಅಲ್ಲಿ ಉಳಿದುಕೊಳ್ಳುವ ಹಾಗಿಲ್ಲ. ನೋಡೋಣ. ಹ. ಹಾಲಾಹಲವನ್ನು ಹೀರುವ ಶಿವಕರುಣೆ ಉಂಟು ಅಂತಾದ್ರೆ ಹ್ಮ್. ನಿನಗೂ ಸುಯೋಗ ಕೂಡಿ ಬಂದಿತು. ಹಾಗಂತ ಹೇಳಿ ನಿನ್ನ ಈ ವಿಚಾರವನ್ನು ಹ. ನೀನು ಆ ವಿಷಯವೊಂದು ನೀನು ನಾನು ಹೇಳಕೂಡದು. ಇಲ್ಲ
ನನ್ನ ಕೊರಳಾಣೆ ಉಂಟು, ನಿನ್ನ ಅಪ್ಪನಾಣೆ ಉಂಟು. ಇದು ನೀನು ವಿಷಕನ್ಯೆ ಎನ್ನುವ ವಿಚಾರವನ್ನು ಯಾವ ಕಾಲಕ್ಕೂ ಸ್ವಾಮಿ ರಂಗನಾಥನ ಆಣೆಯಾಗಿ ಹುಟ್ಟಿ ಹೋಯಿ ಭಾಷೆ ಹೇಳಬೇಡ. ಹೀಗೆ